ಸರ್, ಈಗ ವಿಶೇಷವಾಗಿ ಇವತ್ತಿನ ಭಾರಿ ಮಳೆಗಾಲ ಆರಂಭ ಆದ ಕೂಡಲೇ ಸಮಸ್ಯೆ ಆರಂಭ ಆಗಿದೆ. ಹಾಗಾಗಿ ಮಳೆ ಹೆಚ್ಚಾದ ಕೂಡಲೇ ಇನ್ನು ಸಮಸ್ಯೆ ಕೂಡ ಹೆಚ್ಚಾಗ್ತದೆ ಎನ್ನುವಂಥ ಒಂದು ಹೆದರಿಕೆ ಕೂಡ ಎಲ್ರಿಗೂ ಇದೆ ಅಂತ ಕಾಣ್ತದೆ. ಹಾಗಾಗಿ ಮೊದಲಿಗೆ ನೀವು ಜಪ್ಪಿನಮೊಗಲ ವಾರ್ಡ್ನವರು ಎಲ್ಲಿಂದ ಪ್ರಾರಂಭ ಮಾಡ್ತೀರಿ, ಹೇಗೆ ಸಮಸ್ಯೆ, ಯಾಕೆ ಹೀಗೆ ಇನ್ನೂ ಕೂಡ ಪರಿಹಾರ ಅನ್ನುವಂಥದ್ದು ಅಥವಾ ಶಾಶ್ವತ ಪರಿಹಾರ ಅನ್ನುವಂಥದ್ದು ಸಿಗಲಿಲ್ಲ ಎನ್ನುವಂಥದ್ರ ಬಗ್ಗೆ ಮೊದಲಿಗೆ ಒಂದು ಮಾಹಿತಿಯನ್ನು ಕೊಡಬೇಕು. ಸುಮಾರು 30 ವರ್ಷದಿಂದ ಅಲ್ಲಿದ್ದೇನೆ, ಸ್ವಂತ ಕಟ್ಟಡ ಕಟ್ಟುವ ವ್ಯವಹಾರ ಮಾಡ್ತಾ ಇದ್ದೇನೆ ಸರ್. ನಾನು 1998ರಲ್ಲಿ ಬಿಲ್ಡಿಂಗ್ ಲೈಸೆನ್ಸ್ ತೆಗೆದು ಕಾರ್ಪೊರೇಷನ್ ಬಿಲ್ಡಿಂಗ್ ಕಟ್ಟಡ ಕಟ್ಟಿದ್ದೇನೆ. ಒಂದು 20-25 ವರ್ಷ ಆಯಿತು. ಆದ್ದರಿಂದ 2013 ತನಕ ಯಾವುದೇ ತೊಂದರೆ ಇರಲಿಲ್ಲ. 2013ರಲ್ಲಿ ಪಕ್ಕದವರು ಮಣ್ಣು ಹಾಕಲಿಕ್ಕೆ ಸ್ಟಾರ್ಟ್ ಮಾಡಿದರು. ಆಗ ಕಂಪ್ಲೇಂಟ್ ಕೊಟ್ಟೆ ಡಿ ಸಿಗೆ, ಆಗ ಕಾರ್ಪೊರೇಷನ್ ಕೊಟ್ಟೆ, ಆಗ ಬಂದು ನಿಲ್ಲಿಸಿದರು. ಯಾವಾಗ 2013ರಲ್ಲಿ. ನಂತರ ಒಂದು ಸಾಧಾರಣ 2017ರಲ್ಲಿ ಪಕ್ಕದಲ್ಲಿ ಆರ್ಯ ಮರಾಠ ಸಂಘದವರು ಹಾಲ್ ಮಾಡಿದರು. ಅವರು ಹಾಲ್ ಮಾಡೋ ಇನೋವೇಷನ್ಗೆ ಬೇಕಾಗಿ ಪಾರ್ಕಿಂಗ್ ವ್ಯವಸ್ಥೆ ಆಗಿ ಇದ್ದ ತೋಡನ್ನು ಮುಚ್ಚಿದರು, ಅದರಲ್ಲಿ ಮಣ್ಣು ಹಾಕಿದ್ರು. ಮತ್ತೆ ತೆಗೆಯುತ್ತೇವೆ ಅಂತ ಕಂಪ್ಲೇಂಟ್ ಮಾಡಿದ್ದಕ್ಕೆ ನಾವು ಮತ್ತೆ ತೆಗೆಯುತ್ತೇವೆ ಅಂತ ಹೇಳಿದ್ರು ಫಂಕ್ಷನ್ ಆದ ನಂತರ. ನಂತರ ತೆಗೆಯಲೇ ಇಲ್ಲ, ಹಾಗೇ ಇತ್ತು. ಅದಕ್ಕೆ ಬೇರೆಯವ್ರ ತಂದು ಮಣ್ಣು ಹಾಕಿದ ಜಾಗದವರು. ಆಗ ನಮ್ಮ ಕಂಪ್ಲೇಂಟ್ ಮುಳುಗಿತ್ತು ನಮ್ಮದು 2017ರಲ್ಲಿ. ಆ ನಂತರ ರಾತ್ರಿ ಫುಲ್ ಮಳೆ ಬಂದು 2000 ಕಂಪ್ಲೇಂಟ್ ಕೊಟ್ಟು 2 ಸಲ ಫೈರ್ ಸರ್ವಿಸ್ ಮೇಲೆ ಬಂದರು. ಅವರ ರಿಪೋರ್ಟ್ ಎಲ್ಲ ಕೊಟ್ಟಿದ್ದಾರೆ. ಅವರು ಸ್ಪಾಟ್ಗೆ ಬಂದು 2 ದಿವಸ ಬಂದಿದ್ದಾರೆ. ಆನಂತರ ನೀರು ಹೋಗ್ತಾರೆ. ಆನಂತರ ನಮ್ಮ 16 ಫೀಟ್ ಹೈಟ್ ಕಟ್ಟಡ ಇತ್ತು. ನಾವು ಮತ್ತೆ ಸಮಸ್ಯೆ ಮಾಡೋದ ಕಾರಣ ನಾವು 8 ಫೀಟ್ಗೆ ಮುಚ್ಚಿದೆವು. ಈಗ 8 ಫೀಟ್ ಹೈಟ್ ಮಾತ್ರ ಇರೋದು. ನಾವು ಹೈಟ್ ಮಾಡಿದ್ರೆ ನಮ್ಮ ನೀರು ಬೇರೆ ಹೊರಗಡೆ ಹೋಗ್ತಿತ್ತು, ಬೇರೆಯವ್ರ ಎತ್ತಲಿಗೆ ಹೋಗ್ತಿತ್ತು. ನಮಗೆ ಬೇರೆ ವ್ಯವಸ್ಥೆ ಇಲ್ಲ. ಆದ್ದರಿಂದ ನಾವು ಹಾಗೆ ಹೋಗ್ತಾ ಇತ್ತು. 2022ರಲ್ಲಿ ವಾಪಸ್ ನೀರಿನ ಸಮಸ್ಯೆ ಬಂತು. ಹಾಗೂ ಸಹ ಕಂಪ್ಲೇಂಟ್ ಕೊಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದೇವೆ. ಆನಂತರ ಈಗ ಮಾರಾಟ ಸಂಘದವರು ಪೂರ ಮಣ್ಣು ಹಾಕಿ ಫುಲ್ಲು ಒಂದು 20-25 ಲೋಡ್ ಮಣ್ಣು ಹಾಕಿ ಎತ್ತರ ಮಾಡಿ ಕಾಂಕ್ರೀಟ್ ಹಾಕಿದ್ದಾರೆ ರಾಷ್ಟ್ರೀಯ ಹೆದ್ದಾರಿ ಜಾಗಕ್ಕೆ. ನಮಗೆ ಈಗ ನೀರು, ನಮ್ಮ ಬಿಲ್ಡಿಂಗ್ ಸುತ್ತ ನೀರು ಉಂಟು ಈಗ ಫುಲ್ಲು. ನಮ್ಮಲ್ಲಿ ಡ್ರೈನೇಜ್ ವ್ಯವಸ್ಥೆ ಇಲ್ಲ. ಅದರಿಂದ ಎಲ್ಲ ಮೇಲೆ ಬರ್ತಾ ಉಂಟು. ಈಗ ಇನ್ನು ಡೆಂಗ್ಯೂ ಮಲೇರಿಯಾ ಬರೋ ಚಾನ್ಸ್ ಉಂಟು. ಮೀಟರ್ನ ಬಾಕ್ಸ್ ಎಲ್ಲ ಉಂಟು. ಈಗ ಯಾರಿಗೆ ನೀವು ಸಂಬಂಧಪಟ್ಟ ಅಧಿಕಾರಿ ಯಾರಿಗಾದರೂ ಮಾಹಿತಿ ಕೊಡುವಂಥದ್ದು ಏನಾದರೂ ನಡೆದಿದೆಯಾ? ಏನು ಮಾಡಿದ್ವಿ? ನಾನು ಸಂಬಂಧಪಟ್ಟ ಅಧಿಕಾರಿ ಕಾರ್ಪೊರೇಷನ್ಗೆ ಕೊಟ್ಟಿದ್ದೇನೆ, DC ಅವರಿಗೆ ಕೊಟ್ಟಿದ್ದೇನೆ. ಈಗ ಮೊನ್ನೆ ತಾನೇ ಮುಖತಃ ಭೇಟಿಯಾಗಿ ಅವರನ್ನು ಭೇಟಿಯಾದ ಅವರದೊಂದು ಭರವಸೆ ಉಂಟು, ಕೊಡ್ತಾರೆ ಅಂತ ಅವರ ಹತ್ರ, DC ಅವರ ಹತ್ರ. ಅವರು ಖುದ್ದಾಗಿ ಹೇಳಿದ ಖುದ್ದಾಗಿ ಭೇಟಿಯಾಗಲಿಲ್ಲ ಅವರನ್ನು. ಹೌದು, ಕಾದು ನಿನ್ನೆ ಸಿಕ್ಕಿದ್ರು, ನಾನು ಮಾಡಿಕೊಡ್ತೇನೆ ಅಂತ ಹೇಳಿ. ಎಷ್ಟೆಲ್ಲ ಸಮಸ್ಯೆ ಆಯಿತು ಸರ್ ಅಂಗಡಿ ಮುಂಗಟ್ಟುಗಳಿಗೆ? ಅದು 17ರಲ್ಲಿ ಅಲ್ಲ, ಈಗ ಮೊನ್ನೆ ಮಾಡಿ ನೀರು ಒಳಗೆ ಬಂದದಷ್ಟೇ. ಮತ್ತೆ ನಾವು ಕಟ್ ಮಾಡಿ ಕೊಟ್ಟೆವು ಹೊರಗಡೆ ಅಂತ. ಈಗ ಹೊರಗಡೆ ಹೋಯ್ತು, ನಮ್ಮ ಬಿಲ್ಡಿಂಗ್ನ ಸುತ್ತ ನೀರು ನಿಂತದೆ. ಈಗ ಕಟ್ ಮಾಡಿದ ನಂತರ ಬಿಲ್ಡಿಂಗ್ ಹೊರಗಡೆ ನಿಂತದೆ, ನಮಗೆ ಹೊರಗಡೆ ನೀರು ಹೋಗೋದಿಲ್ಲ, ಕಂಪೌಂಡ್ ಉಂಟು. ಈಗ ಸಾಧಾರಣ ತಕ್ಕ ಮಟ್ಟಿಗೆ ತೊಂದರೆ ಇಲ್ಲ. ಈಗ ಟೆಂಪರರಿ ಖಾಲಿ ಜಾಸ್ತಿ. ಈಗ ನೀರು ನಮ್ಮ ಬಿಲ್ಡಿಂಗ್ ಹಿಂದೆ ಹೋಗ್ತದೆ, ನಾವು ಕಟ್ಟಡಕ್ಕೆ ಡ್ಯಾಮೇಜ್ ಆಗ್ಬೋದು ಯಾವ ಸಮಯದಲ್ಲಿ ಅಂತ ಆಗ್ತದೆ ಹೇಳಿ. ಮಳೆ ಏನಾದರೂ ಸ್ವಲ್ಪ ಇನ್ನೂ ಜೋರಾದ ಬಂದು ನಾವು ಕಂಪ್ಲೀಟ್ ಮುಳುಗ್ತೇವೆ. ಹೈವೇ ನೀರು ಬಂದು ಫುಲ್ ಬರ್ತದೆ. ನಮ್ಮ ಜಾಗ ನೀರುವರೆಗೆ ಹೇಗೆ ಹೋಗೋದಿಲ್ಲ, ಹೈವೇ ನೀರು ಫುಲ್ ನಮ್ಮಲ್ಲಿಗೆ ಬರ್ತದೆ. ಹೌದು. ಲಕ್ಷ್ಮೀನಾರಾಯಣ ಸರ್, ಇದ್ರ ಬಗ್ಗೆ ಒಂದು ಶಿವಪ್ರಸಾದ್. ಹೌದು ಸರ್, ಈಗ ಒಂದು ಜಪ್ಪಿನಮೊಗಲ ವಾರ್ಡ್ನ ಬಗ್ಗೆ ಇರ್ಬೋದು. ಮತ್ತು ಈಗ ಮಳೆ ಬಂದರೆ ಯಾವ ಏರಿಯಾದಲ್ಲಿ ಯಾವ ರೀತಿಯ ಸಮಸ್ಯೆ ಹೆಚ್ಚಾಗಿ ನಮಗೆ ಮಳೆಗಾಲದಲ್ಲಿ ಎಲ್ಲೆಲ್ಲ ಕಾಣಲಿಕ್ಕೆ ಸಿಗ್ತದೆ, ಏನೆಲ್ಲ ಸಮಸ್ಯೆ ಇದೆ, ಮತ್ತು ಅದಕ್ಕೆ ಯಾವ ರೀತಿಯ ಪರಿಹಾರ ಎಲ್ಲ ಮಾಡ್ಬೋದು, ಮಾಡಿದ್ದಾರೆ ಎನ್ನುವಂಥದ್ದನ್ನು ಒಂದು ಶಿವಪ್ರಸಾದ್ರೆ, ಇವತ್ತು ಏನು ಒಂದು ಮಂಗಳೂರು ಮಹಾನಗರ ಪಾಲಿಕೆಯ ಒಂದು ವ್ಯಾಪ್ತಿಯಲ್ಲಿ ಒಂದು ಮಳೆ ಬಂದರೆ ಇದು ಖಾಲಿ ಪದ್ಮನಾಭ ಅವರ ಸಮಸ್ಯೆ ಅಲ್ಲ. ಅವರು ಒಂದು ತಮ್ಮ ಮನೆಯ ಸುತ್ತಮುತ್ತ ಆಗುತ್ತಿರುವಂತಹ ಸಮಸ್ಯೆಯನ್ನು ಹೇಳಿದರು. ನಾವು ಈ ಒಂದು ಮಂಗಳೂರು ಮಹಾನಗರ ಪಾಲಿಕೆಯನ್ನ ಕಳೆದ 20-24 ವರ್ಷಗಳಲ್ಲಿ ಏನು ನೋಡ್ತಾ ಇದ್ದೇವೆ. ಇತ್ತೀಚಿನ ಒಂದು ಇವರ ಪದ್ಮನಾಭ ಹೇಳಿದರೆ ಇತ್ತೀಚಿನ ಒಂದು 10-15 ವರ್ಷದಲ್ಲಿ ಏನೋ ನಮ್ಮ ರಾಷ್ಟ್ರೀಯ ಹೆದ್ದಾರಿ ಕೆಲಸ ಆಯ್ತು. ಆಗ ಮಣ್ಣುಗಳನ್ನು ಹಾಕಿ ಎತ್ತರ ಮಾಡಿದ್ರು. ಈ ಹಿಂದೆ ಎಲ್ಲ ಏನಾಯ್ತು, ಒಂದು ಕಡೆಯಿಂದ ಇನ್ನೊಂದು ಕಡೆ ನೀರು ಹರಿದು ಹೋಗ್ಲಿಕ್ಕೆ ಸಣ್ಣದಾದ್ರೂ ಒಂದು ಕೊಳವೆಯನ್ನ ಇಟ್ಟು ಈ ಹಿಂದಿನ ರಸ್ತೆ ಇದಕ್ಕೆ ಮಾಡ್ತಾ ಇದ್ರು. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಹೆದ್ದಾರಿಗಳನ್ನ ಮಾಡುವಾಗ ಬಹಳಷ್ಟು ಮಣ್ಣುಗಳನ್ನಾಗಿ ಎತ್ತರ ಹಾಕಿದ್ರು. ಪದ್ಮನಾಭ ಅವರು ಹೇಳಿದಾಗೆ ಕೆಲವು ಕಡೆ ಸೈಟ್ ಅಲ್ಲಿ ಎತ್ತರ ಮಾಡ್ತಾರೆ, ಎಲ್ಲ ಮಾಡ್ತಾರೆ. ಆದ್ರೆ ಒಂದು ಕಾಮಗಾರಿ ಮಾಡುವಾಗ ಅವರು ಮಾಡಿದ ಎತ್ತರ ಇದೆಯಲ್ಲ, ಆ ಕಡೆ ಇರುವಂತಹ ಜಮೀನನ್ನ ಕೃತಕ ನೆರೆಗಳಿಗೆ ಒಂದು ಏನು ಕೃತಕ ನೆರೆ ಬರುವಂತ ವ್ಯವಸ್ಥೆಯಲ್ಲಿ ಅವ್ರು ಮಾಡ್ತಾ ಇದ್ದಾರೆ.
ಈಗ ಎತ್ತರ ಮಾಡಿದ ಬಳಿಕ ನೀರು ಈ ಹಿಂದೆ ಹೇಗೆ ಹರಿದು ಹೋಗ್ತಾ ಇತ್ತು, ಅದಕ್ಕೆ ಬೇಕಾದ ವ್ಯವಸ್ಥೆಗಳನ್ನ ಅವ್ರು ಮಾಡ್ಬೇಕಲ್ಲ, ಪೈಪು ಕೊಳವೆಗಳನ್ನೆಲ್ಲ ಹಾಕುವಂತದ್ದೆಲ್ಲ ಮಾಡ್ಬೇಕಾಗ್ತದೆ. ಹೌದು. ಆದ್ರೆ ನೀರಿನ ಸಹಜ ಅರಿವು ಇದರಿಂದ ತಡೆಯಾದಾಗ ಮತ್ತೆ ಬಹಳಷ್ಟು ಕಡೆಗಳಲ್ಲಿ ಈ ಜಮೀನನ್ನ, ಈ ಹಿಂದಿನ ಜಮೀನನ್ನ ಮಣ್ಣು ಹಾಕಿ ಎತ್ತರ ಮಾಡಿದಂತಹ ಸಂದರ್ಭದಲ್ಲಿ ಅಲ್ಲಿ ಯಾವುದೇ ರೀತಿಯ ಈ ಹಿಂದೆ ಸಹಜವಾಗಿ ಹರಿದು ಹೋಗುತ್ತಿದ್ದಂತಹ ನೀರು ಈಗೇನಾಯ್ತು, ಅಲ್ಲಲ್ಲಿ ತಮ್ಮ ತಮ್ಮ ಜಮೀನಿಗೆ ಎತ್ತರ ಮಾಡಿದ್ರು, ಅಲ್ಲಿ ದರೆ ಕಟ್ಟಿದ್ರು, ಯಾವುದೇ ರೀತಿಯಾದಂತಹ ತೋಡುಗಳಿಲ್ಲ, ಬಫರ್ ಝೋನುಗಳಿಲ್ಲ. ಹಾಗಾಗಿ ಏನಾಯ್ತು, ಇವರು ಹೇಳಿದಾಗೆ ಒಂದು ಕಡೆಯಿಂದ ಇನ್ನೊಂದು ಕಡೆ ಏನು ತಗ್ಗು ಪ್ರದೇಶ ಇದೆ, ಬಹಳಷ್ಟು ಬಾಧಿತ ಆಗ್ತಾ ಇದೆ. ಇವತ್ತಿನ ಪರಿಸ್ಥಿತಿ ನಾವು ಗಮನಿಸಿದಾಗ ಇವತ್ತು ಮಂಗಳೂರು ಮಹಾನಗರ ಪಾಲಿಕೆಯಲ್ಲಿ ಯಾವುದೇ ಚುನಾಯಿತ ಆಡಳಿತ ಇಲ್ಲ. ಹೌದು. ಕಾರ್ಪೊರೇಟರ್ಗಳಿಲ್ಲ, ಮೇಯರ್ಗಳಿಲ್ಲ, ಯಾರು ಇಲ್ಲ. ಹಾಗಾಗಿ ಜನರು ಯಾರನ್ನು ಸಂಪರ್ಕ ಮಾಡಬೇಕು ಗೊತ್ತಿಲ್ಲ. ಒಂದನೇದಾಗಿ ಏನಂತಂದ್ರೆ ಏನು ಪತ್ರಿಕೆಯಲ್ಲಿ ಎಷ್ಟೇ ಅಧಿಕಾರಿಗಳು ಇದು ಮಾಡಿದ್ರು, ನಮ್ಮನ್ನು ಸಂಪರ್ಕಿಸಿ ಹೇಳಿದ್ರು, ನಮ್ಮ ಅಗತ್ಯಕ್ಕೆ ತಕ್ಕಂತೆ ಯಾವುದೇ ರೀತಿಯ ದೂರವಾಣಿ ಕರೆಗಳಿಗೆ ಸ್ಪಂದನೆ ದೊರಕೋದಿಲ್ಲ. ಇದು ಬಹಳಷ್ಟು ಜನರ ಆರೋಪ, ಇದು ನಮ್ಮ ಆರೋಪ ಅಲ್ಲ, ಬಹಳಷ್ಟು ಜನರ ಆರೋಪ. ಈಗ ಒಂದು ವಾರ್ಡ್ಗೆ ಇಂಥ ಇಂಜಿನಿಯರ್ಗಳು ಇರ್ತಾರೆ, ಎಲ್ಲ ಇರ್ತಾರೆ, ಆದ್ರೆ ಸಾಮಾನ್ಯ ಜನರಿಗೆ ಸ್ಥಳೀಯ ಕಾರ್ಪೊರೇಟರ್ಗಳು ಮಾತ್ರ ಗೊತ್ತಿರ್ತದೆ. ಅವರು ಅಧಿಕಾರಿಗಳನ್ನ ನೇರ ಸಂಪರ್ಕ ಮಾಡೋದು ಬಹಳಷ್ಟು ಕಡಿಮೆ. ನಿಮ್ಮ ಈ ದಾಖಲು ಇದರಲ್ಲಿ ಅಧಿಕಾರಿಗಳ ಜವಾಬ್ದಾರಿ ಎಷ್ಟಿದೆ ಸರ್? ಯಾಕೆಂತ ಹೇಳಿದ್ರೆ ಪ್ರತಿ ಸಲವೂ ಕೂಡ ಚುನಾಯಿತ ಪ್ರತಿನಿಧಿಗಳ ಮೇಲೆ ಡಿಪೆಂಡ್ ಆಗಿರುವಂಥದ್ದು ಎಷ್ಟು ಸರಿ. ಅಧಿಕಾರಿಗಳು ಅವರ ಒಂದು ಕರ್ತವ್ಯವನ್ನು ಮಾಡುವಂಥದ್ದು ಇರ್ಬೋದು, ಅಥವಾ ಈ ಸಮಸ್ಯೆಗಳು ಇದ್ದಲ್ಲಿ ಬಂದು ಆ ಸಮಸ್ಯೆಗಳನ್ನು ನೋಡಿ ಮತ್ತು ಅದಕ್ಕೆ ಪರಿಹಾರ ತಿಳಿಸಿಕೊಳ್ಳುವಲ್ಲಿ ಅವರ ಪಾತ್ರ ಎಷ್ಟು ಇದೆ, ಎಷ್ಟು ಆಗಬೇಕೆನ್ನುವಂಥದ್ದು ಸರ್. ಎಸ್, ಶಿವಪ್ರಸಾದ್ ಒಂದೇ ಹೇಳ್ತಾನೆ, ಅಧಿಕಾರಿಗಳು ಏನಂತಂದ್ರೆ ಅವರಿಗೆ ಇಷ್ಟುಂತ ವಾರ್ಡ್ ವ್ಯಾಪ್ತಿ ಇರ್ತದೆ. ನೀವು ಒಬ್ಬ ಚುನಾಯಿತ ಪ್ರತಿನಿಧಿ ಇದ್ದಾಗ ಅವರನ್ನ ಜನರು ಸಂಪರ್ಕ ಮಾಡಿದಾಗ ಚುನಾಯಿತ ಪ್ರತಿನಿಧಿಯವರು ಏನ್ ಮಾಡ್ತಾರೆ, ನೇರವಾಗಿ ಅವರಿಗೆ ಕೊಟ್ಟಂತ ವಾರ್ಡ್ ವ್ಯಾಪ್ತಿ ಕೊಟ್ಟಂತ ಇಂಜಿನಿಯರ್ಗಳನ್ನ, ಆಮೇಲೆ ಇಂಥ ತುರ್ತು ಸಂದರ್ಭ ಬಂದಾಗ ಒಂದು ಗ್ಯಾಂಗ್ ಅಂತ ಇರ್ತದೆ, ಏನು ಕೃತಕ ನೆರೆ ಆದಾಗ ಏನಾದ್ರು ತೋಡನ್ನ ಇವರು ಪದ್ಮನಾಭ ಅವರು ಹೇಳಿದ ಹಾಗೆ ಆ ತೋಡನ್ನ ಡೈವರ್ಟ್ ಮಾಡಿಕೊಡೋದು, ಕೃತಕ ನೆರೆ ಹರಿದು ಹೋಗುವ ಹಾಗೆ ಮಾಡೋದು, ಅದಕ್ಕೆಲ್ಲ ಒಂದು ತಂಡ ಅಂತ ಇರ್ತದೆ. ಅಂತ ತಂಡಗಳನ್ನ ಮಾಡಿದಾಗ ಏನು ಅಲ್ಲಿಯ ಸ್ಥಳೀಯರು ಗ್ರಾಮಸ್ಥರಿದ್ದಾರೆ, ನೇರವಾಗಿ ಕಾರ್ಪೊರೇಟರ್ಗೆ ಹೇಳಿ ಇಂತಿಂತ ಸಮಸ್ಯೆ ಆಗಿದೆ, ಅವರು ಅಧಿಕಾರಿಗಳನ್ನ ಸಂಪರ್ಕಿಸಿ JCB ಅನ್ನ ತಂದು ಏನಾದರೂ ಖುದ್ದು ನಿಂತು ಅಂತ ವ್ಯವಸ್ಥೆಗಳನ್ನ ಮಾಡ್ತಾರೆ. ಹಾಗಾಗಿ ಏನು 50% ಕೆಲಸವನ್ನ ಅಥವಾ 70% ಅಂತಲೇ ಅನ್ನಿ ಕಾರ್ಪೊರೇಟರ್ ಮಾಡಿದ್ರೆ, ಬಾಕಿಯನ್ನ ಏನು ಯಂತ್ರಗಳನ್ನು ಒದಗಿಸುವ, ತಂಡಗಳನ್ನು ಒದಗಿಸುವಂತ ಕೆಲಸವನ್ನ ಯಾರು ಮಾಡ್ತಾರೆ? ಇಂಜಿನಿಯರ್ಗಳು ಮಾಡ್ತಾರೆ, ಅಧಿಕಾರಿಗಳು ಮಾಡ್ತಾರೆ. ಆದ್ರೆ ಈಗೇನಾಗಿದೆ, ನೇರವಾಗಿ ಗ್ರಾಮಸ್ಥರು ಅಧಿಕಾರಿಗಳನ್ನ ಸಂಪರ್ಕಿಸುವಂತ ಸ್ಥಿತಿ ಬಂದಿದೆ. ಕೆಲವು ಕಡೆ ಏನಾಗಿದೆ, ಮಾಜಿ ಕಾರ್ಪೊರೇಟರ್ಗಳು ಇದ್ರೂ ಕೂಡ ಅವರು ತಮ್ಮ ನೆರವನ್ನ ಕೊಟ್ಟರೂ ಕೂಡ ಈಗಿನ ಪರಿಸ್ಥಿತಿ ತಕ್ಕಂತೆ ಅಲ್ಲಿ ಕೇಳುವವರು ಹೇಳುವವರು ಏನಂತಂದ್ರೆ ನೇರವಾಗಿ ಅಧಿಕಾರಿಗಳನ್ನೇ ನಾವು ಕೇಳಬೇಕಾಗ್ತದೆ. ಹಾಗಾಗಿ ಕರೆಕ್ಟ್, ನೀವು ಹೇಳಿದಾಗೆ ಸರಿತೆ. ಈಗ ಸರ್ ಪದ್ಮನಾಭ್ ಸರ್ ಅವರು ಹೇಳಿದಾಗ, ಈಗ ಮಾಜಿ ಕಾರ್ಪೊರೇಟರ್ ಇರ್ಬೋದು ಅಥವಾ ಅಲ್ಲಿ ಈಗ ಹಿಂದಿನ ನಾಯಕರು ಇರ್ಬೋದು, ಅವರು ಈ ಸಮಸ್ಯೆಗೆ ಯಾವ ರೀತಿಯ ಸ್ಪಂದನೆ ಕೊಡ್ತಾರೆ? ಯಾವುದೇ ಸಮಸ್ಯೆ ಇದಕ್ಕೆ ಸ್ಪಂದನೆ ಕೊಡಲಿಲ್ಲ. ಎಲ್ಲರಿಗೆ ಮನವಿಯನ್ನು ಕೊಟ್ಟಿದ್ದೇನೆ, ಶಾಸಕರಿಗೆ ಕೊಟ್ಟಿದ್ದೇನೆ, ಕಾರ್ಪೊರೇಟರ್ನವರಿಗೆ ಕೊಟ್ಟಿದ್ದೇನೆ, ಎಲ್ಲರಿಗೂ ಕೊಟ್ಟಿದ್ದೇನೆ. ಅವರು ಇನ್ನು ನೀವು ಮಾತಾಡುವಂಥದ್ದು ಖಾಲಿ ಅಧಿಕಾರಿಗಳ ಈಗ ಭರವಸೆ ಕೊಟ್ಟಿದ್ದಾರೆ. ಪ್ರಯತ್ನ ಏನಾದರೂ ಆಗಿದೆಯಾ? ಭರವಸೆ ಕೊಟ್ಟಿದ್ದಾರೆ, ಮಾಡಿಕೊಡ್ತಾರೆ, ಅಧಿಕಾರ ಭರವಸೆ ಕೊಟ್ಟಿದ್ದಾರೆ. ಅವರನ್ನೇ ನಾವು ನಂಬಿರುವುದು ಈಗ. ಸರ್, ಇದು ನಮ್ಮ ಖಾಲಿ ಜಪ್ಪಿನಮೊಗರು ವಾರ್ಡ್ನ ಬಗ್ಗೆ ಮಾತ್ರ ಅಲ್ಲ. ಜಪ್ಪಿನಮೊಗರಲ್ಲಿ ಈಗ ಯಾವುದು ನಾಯಕರು ಇಲ್ಲ ಅಂತ ಆದರೆ, ಈಗ ಬಾಕಿ ಏರಿಯಾದಲ್ಲೆಲ್ಲ ಹೇಗೆ, ಮಂಗಳೂರಿನ ಆಸುಪಾಸು ನಮ್ಮ ಕಣ್ಣೂರು ಇರ್ಬೋದು, ಅಥವಾ ಪಾಂಡೇಶ್ವರ ಇರ್ಬೋದು, ಅಥವಾ ಬೇರೆ ನಮ್ಮ ಪಡೀಲ್ ಅಂಡರ್ ಪಾಸ್ ಇರ್ಬೋದು, ಈ ಬೇರೆ ಬೇರೆ ಏರಿಯಾಗಳಲ್ಲೆಲ್ಲ ಜನಪ್ರತಿನಿಧಿ ಇದ್ದರೆ ಕೂಡ ಅಂಥ ಸಮಸ್ಯೆಗಳು ಮತ್ತೆ ಮತ್ತೆ ಪುನರಾವರ್ತನೆ ಆಗಲಿಕ್ಕೆ ಕಾರಣ, ಮತ್ತು ಅದಕ್ಕೆ ಇರುವಂಥ ಸಮಸ್ಯೆಗೆ ಒಂದು ಪರಿಹಾರ ಯಾವ ರೀತಿಯಲ್ಲಿ ಕೊಡ್ಬೋದು, ಜನರು ಈಗ ಯಾವ ರೀತಿ ಯಾರಿಗೆ ಸ್ಪಂದನೆ ಕೊಡ್ಬೋದು ಅನ್ನುವಂಥದ್ದು, ಜನಪ್ರತಿನಿಧಿಗಳಿಗೆ ಯಾರು ಸ್ಪಂದನೆ ಕೊಡ್ತಾರೆ ಅನ್ನುವಂಥದ್ದು. ನೋಡಿ, ಇದೀಗ ನಾನು ಈಗಾಗಲೇ ಹೇಳಿದಾಗೆ ಮಂಗಳೂರು ಮಹಾನಗರ ಪಾಲಿಕೆಯಲ್ಲಿ ಚುನಾಯಿತ ಪ್ರತಿನಿಧಿಗಳಿಲ್ಲ. ಅವರು ಈಗ ಮಾಜಿ ಕಾರ್ಪೊರೇಟರ್ಗಳಿದ್ದರೂ ಕೂಡ ಸ್ಥಳೀಯರು ಏನ್ ಮಾಡ್ತಾರೆ, ಕೆಲವೊಂದು ಬಾರಿ ಅವರೇ ಈಗ ಏನು ನಿಕಟಪೂರ್ವ ಕಾರ್ಪೊರೇಟರ್ಗಳವರು, ಹಾಗಾಗಿ ಅವರನ್ನ ಏನು ಸಂಪರ್ಕ ಮಾಡೋದು ಸಹಜ. ಇವತ್ತು ನೀವು ಹೇಳಿದಾಗೆ ಇವತ್ತು ಪದ್ಮನಾಭ ಅವರು ಅವರ ಸಮಸ್ಯೆಯನ್ನು ಹೇಳಿಕ್ಕೆ ಬಂದಿದ್ದಾರೆ. ಈ ಸಮಸ್ಯೆ 60 ವಾರ್ಡ್ಗಳಲ್ಲಿ ಬಹುತೇಕ ಇರುವಂತದ್ದು.
ಯಾಕೆಂದ್ರೆ ಎಲ್ಲಾ ಕಡೆ ಜಮೀನುಗಳನ್ನ ಫಿಲ್ ಮಾಡಿ ಮಣ್ಣುಗಳನ್ನ ಹಾಕಿ ಎತ್ತರ ಮಾಡಿ ಒಂದಲ್ಲ ಒಂದು ಪ್ರದೇಶದಲ್ಲಿ ಕೃತಕ ನೆರೆ ಬರುವಂತೆ ಮಾಡಿದಂತಹ ಪ್ರದೇಶಗಳು. ಹೌದು. ಇತ್ತೀಚೆಗೆ ಜಿಲ್ಲಾಧಿಕಾರಿಯವರು ಒಂದು ಸಭೆಯನ್ನ ಕರೆದ್ರು. ಏನ್ ಹೇಳಿದ್ರು ಅಂತಂದ್ರೆ ಈ ರಾಜಕಾಲುವೆಗಳನ್ನ ಸ್ವಚ್ಛ ಮಾಡಬೇಕು, ಮಳೆ ನೀರಿನ ತೋಡನ್ನ ಸ್ವಚ್ಛ ಮಾಡ್ಬೇಕನ್ನತಕ್ಕಂಥದ್ದು. ಇವತ್ತು ಎಲ್ಲಿಯವರೆಗೆ ಪರಿಸ್ಥಿತಿ ಇದೆ ಅಂತಂದ್ರೆ ಈ ಒಂದು ರಾಜಕಾಲುವೆಗೆ ಬೃಹತ್ JCBಗಳು ಹೋಗ್ಲಿಕ್ಕೆ ಬಫರ್ ಝೋನ್ಗಳು ಸ್ಥಳಗಳಿಲ್ಲದಂತಹ ಸ್ಥಿತಿಯಾಗಿದೆ. ಒಂದು ಏನು ಸೈಟ್ಗಳನ್ನ ಮಾಡುವಾಗ ಸಮೀಪದಲ್ಲಿ ತೋಡನ್ನ ನಿರ್ಮಾಣ ಮಾಡ್ಲಿಕ್ಕೂ ಕೂಡ ಒಂದು 3 ಅಥವಾ 4 ಅಡಿಯಷ್ಟು ಜಾಗ ಇಲ್ಲದಂತಹ ಪರಿಸ್ಥಿತಿಗಳಾಗಿದೆ. ಇದು ಏನಾಗ್ತಾ ಇದೆ, ಈ ಮಂಗಳೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಈ ಕೃತಕ ನೆರೆಗಳನ್ನ ಏನು ಸೃಷ್ಟಿ ಮಾಡ್ಲಿಕ್ಕೆ ಕಾರಣ ಆಗ್ತಾ ಇದೆ. ಆದ್ರೆ ಇತ್ತೀಚೆಗೆ ತಾವು ಈಗ ಮೆನ್ಷನ್ ಮಾಡಿದ್ರಿ, ಇದು ಖಾಲಿ ಜೆಪಿನ ಮಗರ್ಮಾಲ್ ಅಲ್ಲ. ಹೌದು, ಈಗ ಇತ್ತೀಚೆಗೆ ಕೊಟ್ಟಾರ ಚೌಕಿ ಈಗ ಅಲ್ಲಿ ರಾಜಕಾಲುವೆಯನ್ನ ಸಂಪರ್ಕ ಮಾಡುವಂತ ಕೆಲಸ ಮಾಡ್ತಾ ಇದೆ. ಒಳ್ಳೆ ಶ್ಲಾಘನೀಯ ಕಾರ್ಯ. ಆದ್ರೆ ಅದು ಎಷ್ಟರ ಮಟ್ಟಿಗೆ ಇಡೀ ಆ ಬಂಗ್ರಕೂಳೂರು ವ್ಯಾಪ್ತಿ, ಆಮೇಲೆ ಮಾಲಾಡಿ ಕೋರ್ಟ್, ಆಕಾಶ ಭವನ, ಅಲ್ಲಿ ಎತ್ತರ ಪ್ರದೇಶದಿಂದ ಬರುವಂತಹ ನೀರನ್ನ ರಾಜಕಾಲುವೆ ಮೂಲಕ ದಂಬೆಲಿಗೆ, ಅಲ್ಲಿಂದ ಪಲ್ಗುಣಿ ನದಿಗೆ ಸೇರಿಸುವಂತಹ ಬಹುದೊಡ್ಡ ಕಾರ್ಯ ಅದು. ಅದು ಎಷ್ಟರ ಮಟ್ಟಿಗೆ ಯಶಸ್ವಿ ಆಗ್ತದೆ ಅಂತ ಇನ್ನು ಮುಂಬರುವ ಮಳೆಯ ಸಂದರ್ಭದಲ್ಲಿ ಅದು ನಮಗೆ ತಿಳಿಲಿಕ್ಕಿದೆ. ಇನ್ನೊಂದು ತಾವು ಹೇಳಿದ ಹಾಗೆ ನಮ್ಮ ಇತ್ತೀಚೆಗೆ ಅಂಡರ್ ಪಾಸ್ ಮಾಡಿದ್ರು ಮಾರ್ಗನ್ಸ್ ಗೇಟ್ ಬಳಿ. ಅದು ಬಹಳಷ್ಟು ಈಗ ಚರ್ಚೆಗೆ ಕಾರಣ ಆಗಿದೆ. ಏನಂತಂದ್ರೆ ಒಂದು ರೀತಿಯಲ್ಲಿ ತರತುರಿಯಲ್ಲಿ ಕೆಲಸ ಮಾಡಿದ್ರು, ಬಿಟ್ಟು ಕೊಟ್ಟರು, ಅಲ್ಲಿ ಒಂದು ಬಿರುಕು ಬಂತು, ಮಳೆ ನೀರು ನಿಂತಿದೆ ಅಂತ ಪರಿಸ್ಥಿತಿ. ಅಲ್ಲಿ ಒಂದು ವೇಳೆ ಮಳೆ ನೀರು ನಿಂತ್ರೆ ದ್ವಿಚಕ್ರ ವಾಹನಗಳು ಹೋಗದಂತ ಸ್ಥಿತಿ ಇದೆ. ಹಾಗಾದ್ರೆ ಎಲ್ಲಿ ತಾಂತ್ರಿಕ ವೈಫಲ್ಯ ಆಯ್ತು ಅನ್ನತಕ್ಕಂಥದ್ದನ್ನ ನಾವು ಖಂಡಿತವಾಗಿ ಮುಂದಿನ ದಿನಗಳಲ್ಲಿ ಚರ್ಚೆ ಮಾಡಲೇಬೇಕು. ಇಲ್ಲಾಂದ್ರೆ ಅಷ್ಟು ಕೋಟ್ಯಾಂತರ ರೂಪಾಯಿ ವೆಚ್ಚ ಮಾಡಿರುವಂತಹ ಅಂಡರ್ ಪಾಸ್ಗಳು ಸಮಸ್ಯೆಯನ್ನ ಸೃಷ್ಟಿಸ್ತದೆ. ಅದೇ ರೀತಿ ನಾವು ಯಾಕೆಂದ್ರೆ ಸರ್ ನೋಡಿ, ಈಗ ಇಲ್ಲಿ ವ್ಯವಸ್ಥೆ ಇದೆ, ಆದ್ರೆ ಆ ವ್ಯವಸ್ಥೆ ಕೆಲಸ ಮಾಡುತ್ತಿಲ್ಲ ಅನ್ನುವಂಥದ್ದು ಒಂದು ಜನರ ಮುಖ್ಯವಾದ ಆರೋಪ. ಕಾರ್ಪೊರೇಟರ್ ಇಲ್ಲ ಅಂತ ಹೇಳಿದ ಮಾತ್ರಕ್ಕೆ ಆಡಳಿತ ನಿಂತು ಹೋಗ್ಲಿಲ್ಲಲ್ಲ ಸರ್. ಹಾಗೆ ಸಂವಿಧಾನದ ಪ್ರಕಾರ ಅಧಿಕಾರಿಗಳು ಇರ್ಬೋದು ಅಥವಾ ಜನರ ಸೇವಕರು, ಕರ್ನಾಟಕ ಮುನ್ಸಿಪಲ್ ಕಾರ್ಪೊರೇಷನ್ ಕಾಯ್ದೆ ಪ್ರಕಾರ ಆಯುಕ್ತರೇ ನಗರದ CEO. ಹಾಗಾಗಿ ಪ್ರಶ್ನೆ ಕೇಳಬೇಕಾದದ್ದು ಅವರನ್ನೇ ಅಲ್ವಾ? ಖಂಡಿತ ಶಿವಪ್ರಸಾದ್, ಈಗಾಗಲೇ ನೀವು ಏನ್ ಹೇಳಿದ್ರಿ ಅದು ಖಂಡಿತ. ಈಗ ಮಂಗಳೂರು ಮಹಾನಗರ ಪಾಲಿಕೆಯಲ್ಲಿ ಚುನಾಯಿತ ಪ್ರತಿನಿಧಿಗಳು ಇಲ್ಲದಿದ್ರೂ ಕೂಡ ಕೆಲವೊಂದು ಏನು ಸಂಪರ್ಕಕ್ಕೆ ಮೊಬೈಲ್ ನಂಬರ್ಗಳನ್ನು ಕೊಟ್ಟಿದ್ದಾರೆ ಮತ್ತು ತುರ್ತು ದೂರವಾಣಿ ಸಂಖ್ಯೆಗಳನ್ನು ಕೊಟ್ಟಿದ್ದಾರೆ. ಅದನ್ನ ಅವರು ಸ್ವೀಕರಿಸಿ ಅದಕ್ಕೆ ಬೇಕಾದಂತಹ ತಂಡಗಳನ್ನ ತಕ್ಷಣಕ್ಕೆ ಸ್ಪಂದಿಸಿ ಕಳಿಸುವಂತ ಜವಾಬ್ದಾರಿ ಇದೀಗ ಏನು ಮಂಗಳೂರು ಮಹಾನಗರ ಪಾಲಿಕೆಯ ಆಯುಕ್ತರ ಮೇಲಿದೆ. ಹಾಗೆ ಆಯುಕ್ತರು ಏನ್ ಮಾಡಿದ್ದಾರೆ, 60 ವಾರ್ಡ್ಗಳಲ್ಲಿ ಯಾವ ಅಧಿಕಾರಿಗಳಿಗೆ ಒಂದು ಹಂಚಿಕೆಯನ್ನ ಮಾಡಿಕೊಟ್ಟಿದ್ದಾರೆ. ಈ ವಾರ್ಡ್ಗಳಲ್ಲಿ ನೀವು ಮೇಲುಸ್ತುವಾರಿಯನ್ನ ನೋಡ್ಕೊಳ್ಬೇಕು ಮಳೆಗಾಲದ ಸಂದರ್ಭದಲ್ಲಿ ಅಂತ. ಆ ಅಧಿಕಾರಿಗಳ ಮೇಲೆಯೂ ಕೂಡ ಜವಾಬ್ದಾರಿ ಇದೆ. ಹಾಗಾಗಿ ಇವತ್ತು ಈ ಏನು ವಿಶೇಷವಾದಂತಹ ಒಂದು ಸಹಾಯವಾಣಿಯನ್ನು ಕೊಟ್ಟಿದ್ದಾರೆ. ಆ ಸಹಾಯವಾಣಿಯನ್ನ ತುರ್ತಾಗಿ ಜನರ ಸಮಸ್ಯೆಗಳನ್ನ ಸ್ವೀಕರಿಸುವಂತಹ ಕೆಲಸವನ್ನ ಮಾಡಬೇಕಾಗಿದೆ. ಮಾಡಿದ ನಂತರ ಆಯಾ ಅಧಿಕಾರಿಗಳಿಗೆ ಅದನ್ನ ತಲುಪಿಸುವಂತಹ ಕೆಲಸವನ್ನ ಮಾಡಿದಾಗ ಈ ಒಂದು ಏನು ಕೃತಕ ನೆರೆ ಸೃಷ್ಟಿಯಾಗ್ತದೆ. ಮತ್ತು ಇದು ಕೇವಲ ಕೃತಕ ನೆರೆಯ ಸಮಸ್ಯೆ ಅಲ್ಲ. ಇತ್ತೀಚಿನ ದಿನಗಳಲ್ಲಿ ಏನು ಬೃಹತ್ ಮರಗಳು ಏನು ಮಂಗಳೂರು ಮಹಾನಗರ ಪಾಲಿಕೆಯಲ್ಲಿ ಬಹಳಷ್ಟು ಹಳೆಯದಂತ ಮರಗಳಿವೆ. ಅವುಗಳ ಗೆಲ್ಲುಗಳನ್ನು ತುಂಡು ಮಾಡುವಂತಹ ಅವಶ್ಯಕತೆಗಳಿದೆ. ಒಂದು ವೇಳೆ ಅದೇನಾದ್ರೂ ವಿದ್ಯುತ್ ಕಂಬಕ್ಕೆ ಬಿದ್ದಲ್ಲಿ ಬಹಳಷ್ಟು ಅನಾಹುತಗಳಾಗ್ತದೆ. ಈ ಹಿಂದೆ ನಾವು ಕಂಡಿದ್ದೇವೆ. ಆ ತಂತಿಗಳೆಲ್ಲ ತುಂಡಾದ ನಂತರ ಏನೆಲ್ಲ ಸಮಸ್ಯೆ ಆಗಿದೆ, ಪ್ರಾಣಹಾನಿಯಾಗಿದೆ, ಜಾನುವಾರುಗಳ ಪ್ರಾಣಹಾನಿಯಾಗಿದೆ, ಇದೆಲ್ಲ ನಾವು ಕಂಡಿದ್ದೇವೆ. ಹಾಗಾಗಿ ಮಳೆಗಾಲದ ಸಂದರ್ಭದಲ್ಲಿ ನಾವು ಮಳೆ ಬಂದ ನಂತರ ಏನು ಕ್ರಮ ಕೈಗೊಳ್ಳುವುದಕ್ಕಿಂತ ಮುನ್ನೆಚ್ಚರಿಕೆಯ ಕ್ರಮವಾಗಿ ಇವುಗಳನ್ನ ಏನು ಸಾರ್ವಜನಿಕರು ಮಾಹಿತಿ ಕೊಡ್ತಾರೆ. ನೋಡಿ, ನಮ್ಮ ಮನೆ ಹತ್ರ ಬೃಹತ್ ಮರ ಇದೆ, ಅದಕ್ಕೆ ಇಷ್ಟು ವರ್ಷ ಆಗಿದೆ, ಅದು ತಂತಿ ಕಂಬದ ಮೇಲೆ ವೈರ್ಗಳ ಮೇಲೆ ಅದರ ಗೆಲ್ಲು ತಾಕ್ತಾ ಇತ್ತು, ಅದನ್ನೆಲ್ಲ ಕಟ್ ಮಾಡಿ ಅಂತ. ಆದ್ರೆ ಆ ಸಂದರ್ಭದಲ್ಲಿ ಅವರು ಸ್ಪಂದನೆ ಮಾಡದೆ ಹೋದ್ರೆ ಮಳೆಯ ಸಂದರ್ಭ ನಾವು ಅದನ್ನ ತುರ್ತಾಗಿ ಕೆಲಸ ಮಾಡ್ಲಿಕ್ಕೆ ಕಷ್ಟ ಆಗ್ತದೆ. ಹಾಗಾಗಿ ಅಂತ ಒಂದು ಜವಾಬ್ದಾರಿಯುತ ಈಗ ಏನಿದೆ ಕರ್ತವ್ಯ, ಅದೀಗ ಅಧಿಕಾರಿಗಳ ಮೇಲೆ 100% ಬಿತ್ತಿದೆ. ಪದ್ಮನಾಭ್ ಸರ್ ಇದು ನಿಮಗೆ ಕೇಳೋದಂದ್ರೆ, ಇವಾಗ ನೋಡಿ, ಜನರು ಕೇಳುತ್ತಿರುವ ಒಂದು ದೊಡ್ಡ ಪ್ರಾಜೆಕ್ಟ್ ಮಾಡಿ ಆ ಥರದಂತ ಏನಿಲ್ಲ. ಕೇಳುವಂಥದ್ದು ಏನು ಅಂತೇಳಿದ್ರೆ, ಖಾಲಿ ಮನೆ ಮುಂದಿನ ಒಂದು ಚರಂಡಿಯನ್ನು ಕ್ಲೀನ್ ಮಾಡಿ, ರಾಜಕಾಲುವೆ ಹೂಳು ತೆಗೆಯಿರಿ, ಪಂಪ್ ಸೆಟ್ ರೆಡಿ ಇಡಿ ಅಂತೇಳಿ. ಇದಕ್ಕೆ ಜನಪ್ರತಿನಿಧಿ ಬೇಕಿಲ್ಲ, ಕರೆಕ್ಟಾ? ಇಚ್ಛಾಶಕ್ತಿ ಇದ್ದರೆ ಸಾಕು. ಹಾಗೆ ಮತ್ತೆ ನೀವು ಮುಂದೆ ಈಗ ಸಮಸ್ಯೆ ಏನಿದೆಯೋ ಆ ಸಮಸ್ಯೆಗೆ ಪರಿಹಾರವನ್ನು ನೀವು ಲೆಟರ್ ಮುಖಾಂತರ ಕೊಟ್ಟಿದ್ದೀರಿ, ಕರೆಕ್ಟಾ? ಅದಕ್ಕೆ ಏನೋ ಒಂದು ಕೆಲವು ಸಾಕ್ಷಿ ಎಲ್ಲ ಪೇಪರ್ ಅದೆಲ್ಲ ಏನು ಸರ್ ಆ್ಯಕ್ಚುಲಿ ಯಾವುದರ ಬಗ್ಗೆ? ಅದೇ ಮಣ್ಣು ಹಾಕಿದ ಬಗ್ಗೆ ಇದು ಉದ್ದೇಶಪೂರ್ವಕವಾಗಿ ಇದು ನಗರಾಭಿವೃದ್ಧಿ ಸಚಿವರಿಗೆ ನಗರಾಭಿವೃದ್ಧಿ ಆಯುಕ್ತರು ಇದು ಯಾವಾಗ ಕೊಟ್ಟಿರುವಂಥ? 17ರಲ್ಲಿ
ಯಾವಾಗ 2000 ಇದು 13ರಲ್ಲಿ 13ರಲ್ಲಿ ನೀವು ಒಂದು 10-12 ವರ್ಷದಿಂದ ಇದರ ಹಿಂದೆ ಇದರ ಹಿಂದೆ ಇದ್ದೀರಿ. ಹಿಂದೆ ಇದ್ದೇನೆ. ಇದು 17ರಲ್ಲಿ ಫೈರ್ ಸರ್ವಿಸ್ ನಾವು ಏನಾದರೂ ಒಂದು ಸ್ವಲ್ಪ ಬೆನಿಫಿಟ್ ಪ್ರಯೋಜನ ಅನ್ನುವಂಥದ್ದು ಏನು ಪ್ರಯೋಜನ ಇಲ್ಲ. ನಾನು ನನ್ನ ಬಿಲ್ಡಿಂಗ್ ಅನ್ನು ಮುಚ್ಚಿದ್ದೇನೆ 8 ಫೀಟ್ ಓಹೋ ಅಷ್ಟೇ. ಹೌದಲ್ಲ, ಎಷ್ಟು ಅಂಗಡಿ ಎಲ್ಲ ಇದೆ ಅದರ ಬಿಲ್ಡಿಂಗಲ್ಲಿ? ಅದರಲ್ಲಿ 6 ಅಂಗಡಿ. ಈಗ ಇರುವ 6 ಅಂಗಡಿಗೆ ಕೂಡ ನೀರು ಹೋಗಿದೆಯಾ? 17ರಲ್ಲಿ ಹೋಗಿದೆ. 17ರಲ್ಲಿ ಈಗ ಹತ್ತಿರ ಬಂದಿದೆ. ಹತ್ತಿರ ಚೂರಿದ್ದದು ಸ್ವಲ್ಪ ಬಂದಿದೆ ಒಳ್ಳೆ. ಇನ್ನು ಅವು ಸಣ್ಣ ಮಳೆಗೆ, ದೊಡ್ಡ ಮಳೆ ಬಂದರೆ ಯಾವ ಥರ ಆಗ್ಬೋದು? ಇದಕ್ಕಿಂತ ಮೊದಲು ಏನಾದರೂ ಪರಿಹಾರ ಅನ್ನುವಂಥದ್ದು ಏನಾದರೂ ಸಿಕ್ಕಿದೆಯಾ? ಏನಿಲ್ಲ, ಯಾವುದೇ ಪರಿಹಾರ, ಫುಲ್ಲು ಲಾಸೇ ಅಲ್ಲ. ಓಕೆ ಸರ್, ಲಕ್ಷ್ಮೀನಾರಾಯಣ್ ಸರ್ ಹೇಳಿ ಶಿವಪ್ರಸಾದ್. ಹೌದು, ಈಗ ಇದರ ಬಗ್ಗೆ ಏನು, ಈಗ ಇಷ್ಟು ವರ್ಷದಿಂದ ಅದೇ ಸಮಸ್ಯೆ ಒಂದು ಏರಿಯಾದಲ್ಲಿ ಅಂತ ಹೇಳಿದರೆ ಪಕ್ಷ ಅಂತ ನಾವು ಮಾತಾಡುವಂಥದ್ದಲ್ಲ, ನಿಜವಾಗ್ಲೂ ಆ ಜಾಗ ಏನಿದೆಯೋ ಅಲ್ಲಿ ಇಲ್ಲದಿದ್ದರೆ ಸಹ ಸಮಸ್ಯೆಗಳು ದೊಡ್ಡದು ಇರ್ಬೋದಾ? ಯಾರೆಲ್ಲ ಅಲ್ಲಿಗೆ ಭೇಟಿ ಕೊಟ್ಟು ಸಮಸ್ಯೆಯನ್ನು ಬಗೆಹರಿಸ್ಬೋದು? ಯಾಕೆಂತ ಹೇಳಿದ್ರೆ ಇದು 1-2 ವರ್ಷಗಳ ಸಮಸ್ಯೆ ಆದರೆ ಸರಿ, ಇವರು 1998 2012ವರೆಗೆ ಯಾವುದು ಸಮಸ್ಯೆ ಇರಲಿಲ್ಲ. ಮಾಮೂಲಿ ತೋಡಿತ್ತು. ಹೌದು, ಕರೆಕ್ಟ್. ಇದೀಗ ಸಮಸ್ಯೆ ಪ್ರಾರಂಭ ಆಗಿರುವಂಥದ್ದು 2012ರಿಂದ ಸಮಸ್ಯೆ ಪ್ರಾರಂಭ ಆಗಿರುವಂಥದ್ದು 13ರಲ್ಲಿ ಪ್ರಾರಂಭ ಆಗಿರುವಂಥದ್ದು ಸರಿಸುಮಾರು ಒಂದು 13 ವರ್ಷ ಆಯ್ತು. 13 ವರ್ಷ ಪ್ರತಿ ಮಳೆಗೆ ಪ್ರತಿ ಸಮಸ್ಯೆ ಅಲ್ಲ ಸಮಸ್ಯೆ. ಅದೇ ಹೇಳಿದ್ದು ಶಿವಪ್ರಸಾದ್ ನೋಡಿ, ಒಂದು ಡೆವಲಪ್ಮೆಂಟ್ ಆದಾಗ ಒಂದು ವ್ಯವಸ್ಥಿತವಾಗಿ ಡೆವಲಪ್ಮೆಂಟ್ಗಳನ್ನು ಮಾಡಬೇಕಾಗ್ತದೆ. ಅವರು ಹೇಳಿದಾಗೆ ಒಂದು ಕಡೆ ಕೆಲಸ ಮಾಡಿದಾಗ ಇನ್ನೊಂದು ಕಡೆ ತಗ್ಗು ಪ್ರದೇಶಗಳು ಮುಳುಗ್ತದೆ ಅನ್ನತಕ್ಕಂಥದ್ದನ್ನ ಇವರು ಏನು ಯೋಜನೆ ರೂಪಿಸುವಾಗ ಅದನ್ನ ಆರ್ಥಿಕ ಹೋಗ್ಬೇಕಾಗ್ತದೆ. ಅಂತ ಸಮಸ್ಯೆಗಳು ಇದೀಗ ನೋಡಿ, ಮಂಗಳೂರು ಆಯ್ತು. ಈಗ ನಾನು ಕಳೆದ 2 ದಿನಗಳಿಂದ ನಮ್ಮ ಮಳೆ ಸುರಿಯಿತಲ್ಲ, ಅದೀಗ ಸುರತ್ಕಲ್ನ ನಾನು ವ್ಯಾಪ್ತಿಗೆ ಬರ್ತೇನೆ. ಸುರತ್ಕಲ್ನಲ್ಲಿ ನಮ್ಮ ವಾರ್ಡ್ 6, ವಾರ್ಡ್ 8 ಈ ಭಾಗದಲ್ಲಿ ಏನು ಚರಂಡಿ ಸರಿ ಇಲ್ಲದೆ ಒಂದು ದೈವಸ್ಥಾನ, ಒಂದು ಅಪಾರ್ಟ್ಮೆಂಟ್, ಹಲವಾರು ಮನೆಗಳು ಇವತ್ತು ನೀರು ನುಗ್ಗಿದೆ. ಅದರಲ್ಲಿ ಆ ಚರಂಡಿಯ ನೀರಲ್ಲಿ ಏನೆಲ್ಲ ಕೊಳೆತಂತಹ ಬರ್ತದೆ, ನೇರ ಮನೆಗೆ ನುಗ್ತಾ ಇದೆ. ಆ ಮನೆಯವರಿಗೆ ಎಷ್ಟು ಸಮಸ್ಯೆ ಆಗಬೇಡ, ಎಷ್ಟು ದುರ್ವಾಸನೆಯಿಂದ ಅವರ ಇಡೀ ದಿನ ರಾತ್ರಿ ನಿದ್ದೆ ಇಲ್ಲದಂತಹ ದಿನಗಳನ್ನ ಕಳಿಬೇಕಾಗ್ತದೆ. ಇದು ಕಳೆದ ವರ್ಷ ಕೂಡ ಆಗಿದೆ. ಒಂದು ಎಲ್ಲಿಯವರೆಗೆ ಅಂತ ಅಂದ್ರೆ, ಈ ಒಂದು ಕೊಳೆತಂತಹ ಒಂದು ಬೆಕ್ಕಿನ ಒಂದು ದೇಹ ಬಂದಿತ್ತು, ಈ ಒಂದು ಶ್ವಾನದ ಒಂದು ಅರೆಬರೆಯಾದಂತ ಬಂದಿತ್ತು, ಮನೆಯೊಳಗೆ ನುಗ್ಗಿತ್ತು, ನೇರವಾಗಿ ನೀರಿನೊಂದಿಗೆ ಬಂದದ್ದು. ಹಾಗಾಗಿ ಒಮ್ಮೆ ಅಂತ ಒಂದು ಪರಿಸ್ಥಿತಿ ಒಂದು ಮನೆಯೊಳಗೆ ಬಂದ್ರೆ ಅವರಿಗೆ ಅದನ್ನ ಕ್ಲೀನ್ ಮಾಡ್ಲಿಕ್ಕೆ ಅದೆಷ್ಟು ಸಮಸ್ಯೆಗಳಾಗಬೇಡ. ಆ ಕ್ಲೀನ್ ಮಾಡ್ಲಿಕ್ಕೆ ಆದ ಸಂದರ್ಭದಲ್ಲಿ ಯಾವುದೇ ರೀತಿಯ ಮಹಾನಗರ ಪಾಲಿಕೆಯಿಂದ ನಮಗೆ ಪರಿಹಾರಗಳು ದೊರಕುದಿಲ್ಲ. ನಾವೇ ಜನ ಮಾಡಿ, ನಾವೇ ತುರ್ತಾಗಿ ಅದನ್ನ ರಾತ್ರಿ ಇಡೀ ನಿದ್ದೆಗೆಟ್ಟು ಸ್ವಚ್ಛ ಮಾಡುವಂತ ಕೆಲಸವನ್ನು ಮಾಡ್ಬೇಕಾಗ್ತದೆ.